ಬುಧವಾರ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ 18ನೇ ಗೌರವ ಅತಿಥಿ ಸನ್ಮಾನವನ್ನು ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅವರು ತಮ್ಮ ಬದುಕಿನ ಸೋಲು ಗೆಲುವಿನ ಹಾದಿಯನ್ನ ತೆರೆದಿಟ್ಟರು. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನ ಆತ್ಮಸ್ಥೈರ್ಯದಿಂದ ಎದುರಿಸುವ ಮನೋಸ್ಥೈರ್ಯವನ್ನ ಬೆಳೆಸಿಕೊಳ್ಳಬೇಕು. ನಮ್ಮ ದುಡಿಮೆಯ ಲಾಭಾಂಶದಲ್ಲಿ ಸಮಾಜಕ್ಕೂ ದೊರಕಬೇಕೆಂಬ ನಿಟ್ಟಿನಲ್ಲಿ ಈವರೆಗೂ ವ್ಯವಹಾರ ನಡೆಸಿಕೊಂಡು ಬಂದಿರುವುದಾಗಿ ತಿಳಿಸಿದರು. ಶಾಲೆಗೆ ಹೋಗುತ್ತಿದ್ದ ಸಂದರ್ಭ ಮಾರ್ಗನ್ ಸ್ಕೇಟ್ನ ಗೇರುಬೀಜ ಕಾರ್ಖಾನೆಯೊಂದರಲ್ಲಿ ಕಾರ್ಮಿಕನಾಗಿ ದುಡಿಯುತ್ತಿದ್ದ ತಾನು ಮುಂದೊಂದು ದಿನ ಆ ಇಡೀ ಆಸ್ತಿಯನ್ನೇ ಖರೀದಿಸುವಷ್ಟು ಶಕ್ತನಾಗುತ್ತೇನೆಂಬ ಕನಸು ಕಂಡಿರಲಿಲ್ಲ. ಆದರೆ ದುಡಿಮೆ ಹಾಗೂ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ಮೈಗೂಡಿಸಿಕೊಂಡ ಕಾರಣ ಅದು ಇಂದು ಸಾಧ್ಯವಾಗಿದೆ ಎಂದರು. ಸಣ್ಣ ಪುಟ್ಟ ವ್ಯವಹಾರ ನಡೆಸುತ್ತಿದ್ದ ಸಂದರ್ಭ ರಿಯಲ್ ಎಸ್ಟೇಟ್ ಆರಂಭಿಸಿದಾಗ ಸಿಎಲ್ ಡಿಸೋಜಾ ಎಂಬುವರು ಗಾಡ್ ಫಾದರ್ ಆಗಿ ಬೆಂಬಲ ನೀಡಿದ ಕಾರಣ ವ್ಯವಹಾರದಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಯಿತು ಎಂದರು. ಫಸ್ಟ್ ದೇವಸ್ಥಾನಕ್ಕೆ ಪ್ಲಾಸ್ಟಿಕ್ ಚೀಲ ತಗೊಂಡು ಹೋಗಬಾರದು, ದೇವಸ್ಥಾನ ಮಸೀದಿ ಚರ್ಚ್ಗಳಿಗೆ ಅಂತ ಒಂದು ಆದೇಶವನ್ನು ಮಾಡಿ ಇವತ್ತು ಅದರಲ್ಲಿ ಸುಧಾರಣೆ ತುಂಬ ಬೇರೆ ಬೇರೆ ಬದಲು ಇವತ್ತು ನಗರದಲ್ಲಿ ಬೇಕಾದಷ್ಟು ಇವತ್ತು ಕಾಂಕ್ರೀಟ್ ರಸ್ತೆ ಪ್ರಾರಂಭ ಆದದ್ದು ನಮ್ಮ ಕಾಲದಿಂದ. ಹಾಗೆ ಬೇಕಾದಷ್ಟು ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥದ್ದು ನನಗೆ ಸಮಾಧಾನ ಇತ್ತು. ಅಂತೂ ಆ ನಂತರ ರಾಜಕೀಯದಿಂದ ನಾವು ಇವತ್ತು ರಾಜಕೀಯ ಮಾತಾಡಲಿಕ್ಕೆ ನಾನಿಲ್ಲ, ತಯಾರಿಲ್ಲ. ಅಂತೂ ರಾಜಕೀಯದಿಂದ ಸ್ವಲ್ಪ ದೂರ ಇದ್ದರೂ ಸಂತೋಷದಲ್ಲಿ ಇದ್ದೇವೆ. ಹಿರಿಯ ಪತ್ರಕರ್ತ ಕದ್ರಿ ನವನೀಶ್ ಶೆಟ್ಟಿ ಮಾತನಾಡಿ, ತಾನು ಹಿಂದೆ ಹೇಗಿದ್ದೆ ಎಂಬುದನ್ನು ಮರೆಯದೆ ಈಗಿರುವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದೆ ಹೇಗೆ ಹೋಗಬೇಕು ಎಂಬುದಕ್ಕೆ ಕೃಷ್ಣ ಜೆ ಪಾಲೆಮಾರ್ ಅವರ ಜೀವನ ಉತ್ತಮ ಉದಾಹರಣೆ. ಅವರೊಬ್ಬ ಉದ್ಯಮಿ, ರಾಜಕಾರಣಿಗಳಿಗಿಂತಲೂ ಸಹೃದಯಿಯಾಗಿ ಗುರುತಿಸಲ್ಪಡುತ್ತಾರೆ ಎಂದರು. ಕೃಷ್ಣಣ್ಣ ಅವರ ಇಂದಿನ ಈ ಕಾರ್ಯಕ್ರಮ, ಈ ಮಾಧ್ಯಮ ಮಿತ್ರರ ಮೂಲಕ ಇದು ಎಲ್ಲರಿಗೂ ಕೂಡ ಅವರ ಜೀವನ ಯಾನದ ವಿಚಾರ ತಿಳಿಯುತ್ತದೆ. ಅದು ಒಳ್ಳೆಯ ವಿಚಾರ, ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಒಂದು ವಿಚಾರ. ಹಿಂದಿನದ್ದನ್ನು ಮರೆಯದೆ ಈಗ ಇರುವ ಸ್ಥಿತಿಯನ್ನು ನೋಡಿ ಮುಂದೆ ಎಲ್ಲಿ ಹೋಗಬೇಕು ಎನ್ನುವಂತಹ ಆ ಒಂದು ಬದ್ಧತೆಯಿಂದ ಇರುವಂತಹ ಕೃಷ್ಣಣ್ಣನ ಆ ಜೀವನ ಯಾನ. ಅಧ್ಯಕ್ಷತೆ ವಹಿಸಿದ್ದ ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಪತ್ರಕರ್ತ ಆತ್ಮಭೂಷಣ್ ಮತ್ತಿತರರು ಉಪಸ್ಥಿತರಿದ್ದರು.